ಹಾಯ್ ಎಲ್ರಿಗೂ, ಈಗ ಹೇಗಿದ್ದೀರಾ? ಎಂತ ಗೊತ್ತುಂಟಾ, ಇವತ್ತು ನಾವು ಕುಡ್ಲ ಪೆಲಕಾಯಿ ಪರ್ಬ 2025 ಅಲ್ಲಿಗೆ ಬಂದಿದ್ದೇವೆ ಆಯಿತಾ. 2 ದಿವಸ ಇತ್ತು, ಶನಿವಾರ ಮತ್ತು ಆದಿತ್ಯವಾರ. ನಾವು ಬಂದದ್ದು ಆದಿತ್ಯವಾರ, ಅದು ಕೂಡ ಲೇಟ್ ಆಗಿದೆ, ಸಂಜೆ 5 ಗಂಟೆನೂ ಆಗಿದೆ. ಸೊ ಎಷ್ಟು ಜನ ಇದ್ದರು ನಾವು ಬರುವಾಗ. ಇದು ಆದದ್ದು ಸೈಂಟ್ ಸೆಬೆಸ್ಟಿಯನ್ ಚರ್ಚ್ ಹಾಲಲ್ಲಿ. ನಾವು ಉಂಟಲ್ಲ, ತುಂಬ ಜನ ಇದ್ರು ಆಯಿತಾ. ನಾವೆನಿಸಿದ್ದೇವೆ ಎಂತ ಸಹ ಸಿಗೋದಿಲ್ಲ ಅಂತ ಹೇಳಿ. ನೋಡಿ ಅಂತೆ ಎಷ್ಟು ಜನ ಇದ್ದಾರಂತ. ಇಲ್ಲಿ ನೋಡಿ, ಎಂಟ್ರೆನ್ಸಿಗೆ ಪಲಕಾಯಿ ಎಲ್ಲ ಕಟ್ಟಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ. ಇದೆಲ್ಲ ಕೆಲವೆಲ್ಲ ನರ್ಸರಿ ಎಲ್ಲ ಮಾಡಿದವರೆಲ್ಲ ಇದ್ದರು. ಈ ಗಿಡಗಳೆಲ್ಲ ಸಿಗ್ತಾಯಿತ್ತು ನೋಡಿ. ಒಂದು ಕಡೆ ಪಲಕಾಯಿ ಮೂರ್ತಿದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ನಾನು ಎನಿಸಿದ್ದೆ ಒಳಗೆ ಹೋಗಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ. ಅಷ್ಟು ರಶ್ ಕೂಡ ಇತ್ತಾಯ್ತಾ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಇದು ಪ್ಯೂರು ಹನಿ ಎಲ್ಲ ಇತ್ತಲ್ಲಿ, ಪರ್ಚೇಸ್ ಮಾಡ್ಬೋದಿತ್ತು. ಮತ್ತೇನು ವಿಶೇಷ ಗೊತ್ತುಂಟ, ಬಟನ್ ಬೆಟ್ ಚಾನಲ್ ನೀವು ಕೇಳಿರ್ಬೋದು, ಅವರು ಕೂಡ ಇದ್ರು ಆಯಿತಾ. ಅವರದ್ದು ಸ್ಟಾಲ್ ಕೂಡ ಇತ್ತಲ್ಲಿ. ಅಲ್ಲಿ ಅಂತೂ ತುಂಬಾ ರಶ್ ಇತ್ತು ಆಯಿತಾ. ಬೇರೆ ಬೇರೆ ಎಲ್ಲ ಪ್ರಾಡಕ್ಟ್ಸ್ಗಳೆಲ್ಲ ಇತ್ತು ನೋಡಿ. ಎಷ್ಟು ಜನ ಇದ್ದರು ಅಂತ ಹೇಳಿ. ನೋಡಿ, ಇದು ಎಂತ ಅಂತ ಗೊತ್ತಿಲ್ಲ ನಮಗೆ ಅನಿಸ್ತದೆ ಇದು ರಾಗಿದ್ದು ಸಂಡಿಗೆ ಟೈಪ್ ಏನೋ ಬರುತ್ತೆ, ಆ ಟೈಪ್ ಕಾಣಲಿಕ್ಕಿದ್ದು. ನಿಮಗೆ ಶಾಪಿಂಗ್ ಮಾಡೋದಾದರೆ ಇಲ್ಲಿ ಮಾಡ್ಬೋದಿತ್ತು ನೋಡಿ. ಇದೆಲ್ಲ ಹಪ್ಪಳ, ಉಪ್ಪಿನಕಾಯಿ, ಸುಮಾರು ಬಗ್ಗೆ ವೆರೈಟಿ ಎಲ್ಲ ಇತ್ತು. ಇದೆಲ್ಲ ನೋವಿನೆಣ್ಣೆ ಎಲ್ಲ ಇತ್ತು. ಕಾಲು ಇಡಲಿಕ್ಕೆ ಜಾಗ ಇರಲಿಲ್ಲ. ಇದು ನೆಲ್ಲಿಕಾಯಿದು ಸ್ವೀಟ್ ಆಮ್ಲ ಕ್ಯಾಂಡಿ ತಿಂದಿದ್ದೇನೆ, ತುಂಬ ಚೆನ್ನಾಗಿದೆ ಆಯಿತಾ. ಒಮ್ಮೆ ಟ್ರೈ ಮಾಡ್ಬೋದು ಇದನ್ನು. ನೋಡಿ ಅಂತ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ನೋಡಿ, ಡ್ರೆಸ್ ಎಲ್ಲ ಇತ್ತು, ಟಾಪ್ಸ್ ಎಲ್ಲ, ಸಾರೀಸ್ ಎಲ್ಲ. ಇದು ನೆಲ್ಲಿಕಾಯಿದು ಹುಡಿ, ಅದು ಉಪ್ಪು ನೀರಿಗೆ ಹಾಕಿ ಕುಡಿಯುವಂಥದ್ದು, ಎಲ್ಲ ಒಳ್ಳೆಯದಂತೆ, ತಗೊಳ್ಬೋದು. ಹಾಗೆ ನೋಡಿ ಅಂತ ಎಷ್ಟು ಜನ ಇದ್ದಾರೆ ಅಂತೇಳಿ. ಇದು ಒಂದು ಇದರಲ್ಲಿ ಫುಲ್ ಈ ಡ್ರೆಸ್ ಮತ್ತು ಬೇರೆ ಬೇರೆ ಪರ್ಚೇಸ್ ಏನಾದರೂ ಮಾಡ್ಬೋದಿತ್ತು. ಸುಮಾರು ಸ್ಟಾಲ್ಗಳೆಲ್ಲ ಇತ್ತು ಇದರಲ್ಲಿ. ನೋಡಿ ಅಂತ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲೆಲ್ಲ ಒಂದು ಕಡೆ ಉಪ್ಪಿನಕಾಯಿ ಮಾಡ್ತಾಯಿದ್ರು, ಡಬ್ಬೆಯಲ್ಲೆಲ್ಲ ಇತ್ತು ನೋಡಿ. ನಾವು ಆದ ನಂತರ ಫುಡ್ ಕೋರ್ಟಿಗೆ ಬಂದೆವು ಆಯಿತಾ. ಎಷ್ಟು ಜನ ಇದ್ದಾರೆ ನೋಡಿ ಅಂತ ಫುಡ್ ಕೋರ್ಟಲ್ಲಿ. ಇದು ಎಷ್ಟು, ಇಲ್ಲಿ ವೆಂಕಟೇಶ ಫುಡ್ ಸ್ಟಾಲ್. ಇಲ್ಲಿ ಗುಜ್ಜೆದ್ದು ಪೋಡಿ ಮಾಡ್ತಾಯಿದ್ರು ಆಯಿತಾ. ಬಿಸಿ ಬಿಸಿ ಇತ್ತು ಮಾತ್ರ. ನೋಡಿ ಅಂತ ಮಾಡೋದು. ಎಷ್ಟು ಜನ ಇದ್ದರು ನೋಡಿ, ಅಂದರೆ ಎಲ್ಲ ಐಟಮ್ಸ್ ಎಲ್ಲ ಖಾಲಿಯಾಗಿ ಹೋಗಿತ್ತು. ನಾವು ಹೋಗುವಾಗ ಒಂದು ಕೂಡ ಇರಲಿಲ್ಲ. ಅದು ಕೂಡ ಆವಾಗಲೇ ಖಾಲಿ ಆಗ್ತಾಯಿತ್ತು. ಇಷ್ಟು ಜನ ಇದ್ದಾರೆ ಅಂತ ಹೇಳಿ. ನನಗೆ ಟ್ರೈ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೇ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಮಾಡಿ ಆಯಿತಾ. ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತೆ. ಮಂಚೂರಿಯನ್ ಎಲ್ಲ ಇತ್ತು, ಮಂಚೂರಿ ಎಲ್ಲ ಖಾಲಿಯಾಗಿ ಹೋಗಿತ್ತು ನಾವು ಹೋಗುವಾಗ. ಒಂದು ಕಡೆ ಚರ್ಮುರಿ ಮಾಡ್ತಾಯಿದ್ರು ನೋಡಿ ಅಂತೆ. ಚರ್ಮುರಿ ಮಾಡುವ ಸ್ಟೈಲ್ ಎಲ್ಲ ಫುಡ್ ಕೋರ್ಟಲ್ಲಿ ತುಂಬಾ ಜನ ಇದ್ದರು. ಇದು ಕಲ್ಪರಸ, ಇದು ತುಂಬಾ ಚೆನ್ನಾಗಿತ್ತು ಆಯಿತಾ. ಒಮ್ಮೆ ಟ್ರೈ ಮಾಡಿ ಆಯಿತಾ. ನನಗೆ ಅದರ ಜಾಸ್ತಿ ಇನ್ಫಾರ್ಮೇಷನ್ ಯಾವುದು ಗೊತ್ತಿಲ್ಲ. ಇವರದ್ದು ಶಾಪ್ ಇದೆ ಅಂತೆ ಕದ್ರಿಯಲ್ಲಿ, ಒಮ್ಮೆ ಟ್ರೈ ಮಾಡ್ಬೋದು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾಯಿತು, ತುಂಬ ಚೆನ್ನಾಗಿತ್ತು ನೋಡಿ. ಒಂದು ಕಡೆ ಹಲಸಿನ ಹಣ್ಣು ಮಾರ್ತಾಯಿದ್ರು, ಎಲ್ಲರೂ ತುಂಬ ಪರ್ಚೇಸ್ ಎಲ್ಲ ಮಾಡ್ತಾಯಿದ್ರು. ಒಂದು ಕಡೆ ಹಲಸಿನ ಹೋಳಿಗೆ ಕೂಡ ಮಾಡ್ತಾಯಿದ್ರು ಆಯಿತಾ. ನಾನಿದನ್ನೊಮ್ಮೆ ಟ್ರೈ ಮಾಡಿದ್ದೇನೆ, ಒಳ್ಳೆದಿದೆ. ನೀವು ಕೂಡ ಒಮ್ಮೆ ಎಲ್ಲಿಯಾದರೂ ಹಲಸಿನ ಹಣ್ಣಿನ ಹೋಳಿಗೆ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ ಆಯಿತಾ. ಮಿಸ್ ಮಾಡಿದೆ, ಅದು ಕೂಡ ತುಪ್ಪ ಹಾಕಿ. ಇದಕ್ಕೆ ಕೂಡ ತುಂಬಾ ಜನ ಇದ್ದರು. ಫುಡ್ ಎಲ್ಲ ಖಾಲಿಯಾಗಿ ಹೋಗಿತ್ತು, ಕೆಲವು ಲಿಮಿಟೆಡ್ ಮಾತ್ರ ಇದ್ದದ್ದು. ಇನ್ನೊಂದು ಕಡೆ ಕೈಲಾಸ್ ಇದು ಐಸ್ ಕ್ರೀಮ್ಸ್ ಎಲ್ಲ ಇತ್ತು, ಅದರಲ್ಲಿ ತುಂಬ ವೆರೈಟಿ ಇತ್ತು. ಇಲ್ಲಿ ಇನ್ನೊಂದು ಕಡೆ ಕಟ್ಲೆಟ್ ಎಲ್ಲ ಆಗ್ತಾಯಿತ್ತು. ಇದೆಲ್ಲ ಪ್ಯೂರ್ ವೆಜ್ ಆಯಿತಾ, ಮಶ್ರೂಮ್ ಇದು
ಕಟ್ಲೆಟ್, ಬರ್ಗರ್ ಎಲ್ಲ ಇತ್ತು. ಇನ್ನೊಂದು ಕಡೆ ಮ್ಯಾಂಗೋ ಜ್ಯೂಸು ಮಾಡ್ತಾಯಿದ್ರು ನೋಡಿ ಅವರು ಹೇಗೆ ಒಟ್ಟಿಗೆ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಇನ್ನೊಂದೆಲ್ಲ ಸ್ನ್ಯಾಕ್ಸ್ ಎಲ್ಲ ಇತ್ತಾಯ್ತಾ. ಮತ್ತೊಂದು ಹಲಸಿನ ಹಣ್ಣಿನ ಜಿಲೇಬಿ, ಇದನ್ನೊಮ್ಮೆ ಟ್ರೈ ಮಾಡಬೇಕಾಯ್ತಾ. ಒಳ್ಳೆದಿದೆ, ತುಂಬ ಚೆನ್ನಾಗಿದೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹಲಸಿನ ಹಣ್ಣಿದ್ದು ಜಿಲೇಬಿ. ತುಂಬಾ ಚೆನ್ನಾಗಿತ್ತಾಯ್ತಾ. ನೀವು ಕೂಡ ಇಲ್ಲಿ ಆದರೂ ಒಮ್ಮೆ ಸಿಕ್ಕಿದರೆ ಇದನ್ನು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ನೋಡಿ ಅಂತ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ನಮಗೆ ಕೆಲವೆಲ್ಲ ಫುಡ್ ಎಲ್ಲ ಟ್ರೈ ಮಾಡಲಿಕ್ಕೇ ಆಗಲಿಲ್ಲ, ಯಾಕೆಂದರೆ ಎಲ್ಲ ಫುಡ್ಡು ಸೋಲ್ಡ್ ಔಟ್ ಆಗಿತ್ತು. ಒಂದು ಕಡೆ ಮಾವಿನಕಾಯಿ ಎಲ್ಲ ಇತ್ತು, ಅವಕಾಡೋ ಇತ್ತು, ಆದರೆ ಅವಕಾಡೋ ಎಲ್ಲ ಮುಗ್ದಿದೆ ಕಣ್ವಿ. ನೋಡಿ ಅವರು ಹೇಗೆ ಗುಜ್ಜೆ ಮೂರ್ತಿದ್ದಾರೆ ಅಂತ ಹೇಳಿ, ಕಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಇಲ್ಲಿಂದಲೇ ಅವರು ಕಟ್ ಮಾಡಿ ಅಲ್ಲಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾರೆ. ಕೆಲವು ಕಡೆ ಎಲ್ಲ ಗಾರಿಗೆಲ್ಲ ಇತ್ತು, ಗಾರಿಗೆಲ್ಲ ನಾವು ಆಲ್ರೆಡಿ ತಿಂದಿದ್ದೇವೆ, ಮನೆಯಲ್ಲೆಲ್ಲ ಮಾಡ್ತಾರಲ್ಲ. ಬೇರೆ ಟ್ರೈ ಮಾಡೋದು ಯಾವುದೆಲ್ಲ ಇದೆ ಅಂತೇಳಿ ನೋಡ್ಲಿಕ್ಕಂತ ಹೋದದ್ದು, ಆದರೆ ಎಲ್ಲ ಕೆಲವು ಫುಡ್ ಎಲ್ಲ ಖಾಲಿಯಾಗಿತ್ತು. ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಫುಡ್ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿ. ನೋಡಿ ಒಂದು ಕಡೆ ಗಾರಿಗೆ ಮಾಡ್ತಾ ಇದ್ರು. ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನನಗೆ ವಿಡಿಯೋ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಜನ ಇದರಲ್ಲಿ. ಒಂದು ಕಡೆ ಗಟ್ಟಿ ಆಗ್ತಾ ಇತ್ತು, ಪೆಲಕಾಯಿ ಗಟ್ಟಿ. ಸಿಟಿಯವರಿಗೆಲ್ಲ ಈ ಹಲಸಿನ ಹಣ್ಣು ಎಲ್ಲ ಎಲ್ಲಿ ಸಿಗ್ತದಲ್ವ, ಹಳ್ಳಿಯಲ್ಲಾದರೆ ಮಾಡ್ತಾನೇ ಇರ್ತಾರೆ ಏನಾದರೂ ಫುಡ್ಡು, ಚಿಪ್ಸ ಅಲ್ವಾ, ಅಥವಾ ಏನಾದರೂ ತಿಂಡಿ ಎಲ್ಲ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನಾವು ಕೈಲಾಸ್ನವರದ್ದು ನೈಸರ್ಗಿಕ ಐಸ್ ಕ್ರೀಮ್ ಅಂತೇಳಿ, ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಹೇಳಿ ನಾವಿದರಲ್ಲಿ ಟ್ರೈ ಮಾಡಿದ್ದು ಗಾಂಧಾರಿ ಮೆಣಸು ಐಬರ್ಡ್ ಚಿಲ್ಲಿದು ಐಸ್ ಕ್ರೀಮು. ನಾನು ಯಾವತ್ತೂ ಇಷ್ಟರ ತನಕ ಐಬರ್ಡ್ ಅಂದರೆ ಗಾಂಧಾರಿ ಮೆಣಸಿನ, ಜೀರಿಗೆ ಮೆಣಸಿನ ಐಸ್ ಕ್ರೀಮನ್ನು ಟ್ರೈಯೇ ಮಾಡಲಿಲ್ಲ. ಇವತ್ತೊಮ್ಮೆ ಟ್ರೈ ಮಾಡುವ ಅಂತ ಹೇಳಿ ನಾನು ತಗೊಂಡಿದ್ದೆ. ಒಂದು ಕಡೆ ಹೆದರಿಕೆ ಕೂಡ ಆಗ್ತಾಯಿತ್ತು, ಹೇಗಿದಪ್ಪ ಖಾರ ಆಗಿ ಅಂತೇಳಿ. ಆದರೆ ಖಾರನೂ ಇರಲಿಲ್ಲ, ತುಂಬ ಸ್ವೀಟೂ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮು, ಒಳ್ಳೆದಿತ್ತು ಮಾತ್ರ ಗಾಂಧಾರಿ ಮೆಣಸಿದ್ದು. ಇದೆಲ್ಲ ನರ್ಸರಿದ್ದು ಗಿಡಗಳೆಲ್ಲ ಇತ್ತು, ಬೇಕಿದ್ರೆ ಪರ್ಚೇಸ್ ಎಲ್ಲ ಮಾಡ್ಬೋದಿತ್ತು. ವೆರೈಟಿ ಫ್ರೂಟ್ಸ್ ಇದೆಲ್ಲ ಇತ್ತು, ನೋಡ್ಬೋದು. ಗಮ್ಲೆಸ್ ಜಾಕ್ ಫ್ರೂಟ್ ಅದು ಗಿಡ ಇತ್ತು, ನೋಡಿದ್ವಿ. ಅದರಲ್ಲಿ ಗಮ್ಮೆ ಇರುವುದಿಲ್ಲಂತೆ, ಮೈಣನೇ ಇರುವುದಿಲ್ಲಂತೆ. ಇದು ಜಗತ್ತಿನ ನಂಬರ್ 1 ಜಾಕ್ ಫ್ರೂಟ್ ಹಲಸಂತೆ. ಅದರ ಹೆಸರು J33 ಜಾಕ್ ಅಂತದು. ಕೆಲವೆಲ್ಲ ತುಂಬ ವೆರೈಟೀಸ್ ಎಲ್ಲ ತುಂಬ ಇತ್ತು. ನಾವು ಫುಡ್ ಅಂತೇಳಿ ಟ್ರೈ ಮಾಡಲಿಕ್ಕೆ ಹೋದದ್ದು, ಆದರೆ ಎಲ್ಲ ಫುಡ್ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಹೊರಗಡೆ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಈ ವಿಡಿಯೋದಲ್ಲಿ ಇಷ್ಟೇ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಹ್ಯಾವ್ ಎ ನೈಸ್ ಡೇ. ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ.